ಕಾರ್ಕಳದ ಸಾಣೂರು ಪಂಚಾಯಿತಿ ವ್ಯಾಪ್ತಿಯ 3ನೇ ವಾರ್ಡಿನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆ ರವೀಂದ್ರ ಶಾಂತಿ 32 ಮತಗಳಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ನಾಗೇಂದ್ರ ಶೆಟ್ಟಿಗಾರರನ್ನ ಸೋಲಿಸಿ ಜಯಗಳಿಸಿದ್ದಾರೆ. ಒಟ್ಟು 1005 ಮತದಾರರಿದ್ದು 738 ಮತಗಳು ಚಲಾವಣೆಯಾಗಿದ್ದವು. ಈ ವಾರ್ಡಿನ ಸದಸ್ಯರಾದ ಖುರ್ಷೀದ್ 7 ತಿಂಗಳ ಹಿಂದೆ ಮೃತಪಟ್ಟಿದ್ದ ಕಾರಣ ಇಲ್ಲಿ ಮರು ಮತದಾನ ಜರುಗಿತು. ಈ ಸಂದರ್ಭ ಚುನಾವಣಾ ಅಧಿಕಾರಿ ರಾಘವೇಂದ್ರ ಪ್ರಭು, ಸಹಾಯಕ ಚುನಾವಣಾ ಅಧಿಕಾರಿ ಸವಿತಾ ಪ್ರಭು, ಮಂಜುನಾಥ್ ನಾಯ್ಡು, ಮೋಹನ್ ಉಪ ತಹಶೀಲ್ದಾರರಾಗಿ ಜಯಂತ್ ಭಾಗವಹಿಸಿದ್ರು. ನಮ್ಮಿಂದ ನಮ್ಮ ಕೈಯಲ್ಲಿ ಮಾಡಲಿಕ್ಕಾಗುವ ಎಲ್ಲ ಪ್ರಯತ್ನ ನಮ್ಮ ಉಪಾಧ್ಯಕ್ಷರು ನಮ್ಮೊಟ್ಟಿಗೆ ಇದ್ದಾರೆ, ನಮ್ಮ ವಾರ್ಡಿನ 3ನೇ ವಾರ್ಡಿನ ಮೆಂಬರ್ ಇದ್ದಾರೆ. ಅವರೊಟ್ಟಿಗೆ ಸೇರಿ ಅಲ್ಲಿ ನಮಗೆ ಎಷ್ಟು ಸಾಧ್ಯವಾಗ್ತದೆ ಅಷ್ಟು ನಾವು ಅವರಿಗೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ತುಂಬ ಖುಷಿ ಆಗ್ತದೆ ಸರ್, ತುಂಬ ಖುಷಿ ಆಗ್ತಾ ಉಂಟು. ನಮ್ಮ ಖುಷಿ ಸಾವಿರ ಹೆಸರು ಒಂದು ಉಳಿತಾರಲ್ಲ ಅಂತ ಒಂದು ತುಂಬ ಖುಷಿ ಆಗ್ತಾ ಉಂಟು. ತುಂಬ ಜನರಿಗೆ ಹೆಲ್ಪ್ ಎಲ್ಲ ಮಾಡ್ತಾ ಇದ್ರು ಅಂತ ಸರ್, ಮಾಡ್ತಾರೆ. ನಮ್ಗೆ ಭರವಸೆ ಇದೆ ಸರ್, ನಮ್ಮೊಟ್ಟಿಗೆ ಸೇರಿ ನಾವು ಒಟ್ಟಿಗೆ ಸೇರಿ ಮಾಡ್ತೇವೆ ಅಂತ ನಮಗೆ ಭರವಸೆ ಉಂಟು.